ಮಂಗಳೂರಿನ ಚಿಲಿಂಬಿ ಆದರ್ಶ ನಗರದ ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆ ಆದರ್ಶ ಫ್ರೆಂಡ್ಸ್ ಸಭಾಂಗಣದಲ್ಲಿ ಜರುಗಿತು. ಈಗಾಗಲೇ ಸಮಾಜಮುಖಿ ಕೆಲಸದಲ್ಲಿ ತೊಡಗಿಕೊಂಡಿರುವ ಮಂಗಳೂರಿನ ಚಿಲಿಂಬಿ ಆದರ್ಶ ನಗರದ ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಆಳ್ವ ಶಿಕ್ಷಣ ಸಂಸ್ಥೆ ಇದರ ಉಪನ್ಯಾಸಕಿ ಡಾ ಸುಧಾರಾಣಿ ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಇಲ್ಲಿ ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಗಿದೆ. ಪ್ರಸ್ತುತ ಕಾಲದಲ್ಲಿ ಸಾಕಷ್ಟು ಬದಲಾವಣೆ ಕಾಣುತ್ತಿದ್ದೇವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಬದಲಾವಣೆಗಳು ಸಾಧ್ಯ ಆದರೆ ಒಂದು ಮಹಿಳಾ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಎಷ್ಟು ಮಹತ್ವ ಬರಬಹುದು ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಯಾಕೆಂದ್ರೆ 111 ವರ್ಷಗಳ ಹಿಂದೆ ಮಹಿಳಾ ದಿನಾಚರಣೆ ಆರಂಭವಾಗುವಾಗ ಅದರ ಹಿಂದೆ ಸಾಹಸ ಇತ್ತು ಸ್ನೇಹಿತರೆ, ನೋವಿತ್ತು, ಕಷ್ಟ ಇತ್ತು, ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದ್ದಿತ್ತು. ಇವತ್ತು ಮಹಿಳಾ ದಿನಾಚರಣೆ ಅಂದ್ರೆ ಏನಾಗಿದೆ? ಬ್ಯೂಟಿ ಪಾರ್ಲರ್ಗೆ ಹೋಗಿ ಮಹಿಳಾ ದಿನಾಚರಣೆಯ ಮುಕ್ತವಾಗಿ ನಿಮ್ಮ ಸೌಂದರ್ಯ ಚಿಕಿತ್ಸೆಗೆ ನಾವು ಈ ಹೊತ್ತು ನಿಮಗೆ ಅರ್ಧದಷ್ಟು ಫೀಸ್ ಕನ್ಸೆಷನ್ ಮಾಡ್ತೇವೆ. ಬಂಗಾರದ ಅಂಗಡಿಗೆ ಹೋಗಿ, ಸೀರೆ ಅಂಗಡಿಗೆ ಹೋಗಿ, ಆಸ್ಪತ್ರೆಗಳಿಗೆ ಹೋಗಿ, ಎಲ್ಲೇ ಹೋಗಿ ಅಲ್ಲಿರುವ ಕೊಟೇಶನ್ ಏನಿದೆ ಅಂದ್ರೆ ಮಹಿಳಾ ದಿನಾಚರಣೆಯ ಕಾರಣಕ್ಕಾಗಿ ನಿಮಗೆ ಡಿಸ್ಕೌಂಟ್ ಕೊಡ್ತೇವೆ. ಇದೆಲ್ಲ ಮಹಿಳಾ ದಿನಾಚರಣೆ ಬೇಕಾದದ್ದು. ಅದು ವ್ಯವಹಾರ, ಅದು ಬಿಸ್ನೆಸ್ ಆಗ್ತದೆ. ಯಾಕೆ ಮಹಿಳಾ ದಿನಾಚರಣೆ ಅನ್ನೋದು ಒಂದು ಹೆಣ್ಣಿನ ಹಕ್ಕಾಗಿ ಇರಬೇಕಾಗಿದ್ದು ಇವತ್ತು ಯಾಕೆ ಸಂಭ್ರಮ ಆಯಿತು? ಯಾಕೆ ಪ್ರತಿಯೊಂದು ಬಿಸ್ನೆಸ್ ಮೈಂಡ್ ಆಯಿತು? ಕಾರ್ಯಕ್ರಮದಲ್ಲಿ ತೊಟ್ಟಿಲು ತೂಗುವ ಕೈಗಳು ಎಲ್ಲದಕ್ಕೂ ಸೈ ಎನ್ನುವ ಸಂದೇಶವನ್ನ ತೊಟ್ಟಿಲು ತೂಗುವ ಮೂಲಕ ವಿನೂತನ ರೀತಿಯಲ್ಲಿ ಉರ್ವ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಭಾರತಿ ಜಿ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿ ಮಾತನಾಡಿದ್ರು. ಈಗ ಮಹಿಳೆ ತಾಯಿಯಾಗಿ, ಗೃಹಿಣಿಯಾಗಿ, ಜವಾಬ್ದಾರಿಯುತ ಹೆಣ್ಣು ಮಗಳಾಗಿ, ಪತ್ನಿಯಾಗಿ, ಮಡದಿಯಾಗಿ ಇಷ್ಟೇ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇಲ್ಲ. ಸಮಾಜದ ಎಲ್ಲ ಕ್ಷೇತ್ರಗಳು, ರಾಜಕೀಯ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರಗಳಾಗಿರ್ಬೋದು, ಟೆಕ್ನಾಲಜಿ ಫೀಲ್ಡ್ ಆಗಿರ್ಬೋದು, ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಪ್ರತಿಭೆಯನ್ನು, ಸಾಮರ್ಥ್ಯವನ್ನು ಪ್ರತಿಯೊಂದು ಕ್ಷೇತ್ರದಲ್ಲೂ ತನ್ನ ಛಾಪವನ್ನು ಮೂಡಿಸಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗೋದೇ ಇಲ್ಲ. ಇಷ್ಟಕ್ಕೆಲ್ಲ ಕಾರಣ ನಮ್ಮೆಲ್ಲ ಜವಾಬ್ದಾರಿಯುತ ತಂದೆ ತಾಯಿಗಳು, ಅಂದರೆ ಪುರುಷರು ಮತ್ತು ಮಹಿಳೆಯರು. ಒಂದು ಕಾಲದಲ್ಲಿ ಮಹಿಳೆ ತುಂಬ ಶೋಷಣೆಗೆ ಒಳಗಾಗ್ತಾ ಇದ್ರು. ಅವಾಗಲೂ ಅಪರಾಧಗಳ ಸಂಖ್ಯೆಗಳು ಗಣನೀಯ ಮಟ್ಟವಾಗಿದ್ದು, ಆದರೆ ಇವತ್ತು ಅಪರಾಧಗಳು ಜಗತ್ತಿಗೆ ಕಂಡು ಬರ್ತಿದೆ. ಹೇಗೆ ಅಂತಂದರೆ ಪ್ರತಿಯೊಂದು ಅಪರಾಧಗಳನ್ನು ಆಕೆ ನಿರ್ಭಯವಾಗಿ ಅದನ್ನು ಪ್ರತಿಭಟಿಸ್ತಾ ಇದ್ದಾಳೆ, ಸಮಾಜಕ್ಕೆ ತೋರಿಸ್ತಾ ಇದ್ದಾಳೆ, ಅದರ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾಳೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಿಂದ ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಸಾಧನೆಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ರಾಜ್ಯ ಪ್ರಶಸ್ತಿಯನ್ನ ಪಡೆದ ಶೈಲಜಾ ರಾಜೇಶ್ ಅವರನ್ನ ಸನ್ಮಾನಿಸಲಾಯಿತು. ಸನ್ಮಾನ ಸ್ವೀಕರಿಸಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಸನ್ಮಾನ ಮಾಡಿದ್ದಕ್ಕೆ ಆದರ್ಶ ಫ್ರೆಂಡ್ಸ್ ಇವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮಹಿ ಎಂದರೆ ಭೂಮಿ, ಇಳೆ ಎಂದರೆ ಕೂಡ ಭೂಮಿ. 2 ಭೂಮಿ ತೂಕದ ಶಕ್ತಿಯನ್ನು ಹೊಂದಿರುವವಳೆ ಮಹಿಳೆ. ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜೇಶು ಮಾತಾ, ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಎನ್ನುವ ಹಾಗೆ ಮಹಿಳೆ ತಾಯಿಯಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಗೆಳತಿಯಾಗಿ ನಮ್ಮ ಜೀವನದಲ್ಲಿ ಇದ್ದರೂ ಕೂಡ ಆಕೆಯನ್ನು ಕೇವಲ ಪಾತ್ರವಾಗಿ ನೋಡುವುದಲ್ಲದೆ ಆಕೆಗೂ ಒಂದು ಮನಸ್ಸಿದೆ ಎನ್ನುವುದು ಅರ್ಥ ಮಾಡಿಕೊಳ್ಳದಿರುವುದು ನಮ್ಮೆಲ್ಲರ ದುರ್ದೈವ ಅಂತ ಹೇಳ್ಬೋದು. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಗಾದೆ ಮಾತಿಗೆ ಸಾಕ್ಷಿಯಾಗಿ ಪ್ರತಿ ಕ್ಷೇತ್ರದಲ್ಲಿ ತನ್ನೆಚ್ಚೆಯಲ್ಲಿ ಮೆಟ್ಟುತಿಹಳು, ಆಕಾಶದಲ್ಲಿ ಹಾರಾಡುವಳು, ರಣರಂಗದಲ್ಲಿ ಹೋರಾಡುವಳು, ದುಷ್ಟರ ತಿದ್ದುವಳು, ಜೀವವ ಉಳಿಸುವಳು, ಎಲ್ಲಕ್ಕೂ ಮಿಗಿಲಾಗಿ ನಮಗೆ ಜನ್ಮ ನೀಡುವಳು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೃಂದಾ ಶಶಿಧರ್ ಹೆಗ್ಡೆ ವಹಿಸಿದ್ರು. ಆದರ್ಶ ಫ್ರೆಂಡ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ರವಿ ಪೂಜಾರಿ ಚಿಲಿಂಬಿ, ಪ್ರಧಾನ ಕಾರ್ಯದರ್ಶಿ ಲವಿನಾ ಪೂಜಾರಿ ಉಪಸ್ಥಿತರಿದ್ದರು. ಮಹಿಳಾ ಉಪಾಧ್ಯಕ್ಷೆ ಶೋಭಾ ರಾಜೇಂದ್ರ ಸ್ವಾಗತಿಸಿ ಅಪರ್ಣಾ ಯಶವಂತ್ ವಂದಿಸಿದ್ರು. ರಮೀಳಾ ಕಾರ್ಯಕ್ರಮವನ್ನ ನಿರೂಪಿಸಿದ್ರು. ಈ ಸಂದರ್ಭ ಮಹಿಳೆಯರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ನಾಗೇಶ್ ಕಾಬೂರು, ವಿ4 ನ್ಯೂಸ್, ಮಂಗಳೂರು.